2 ನಿಮಿಷ 3 ನಿಮಿಷ ಮಾತಾಡಿದ ಕೂಡಲೇ ಕಟ್ ಮಾಡ್ತಾರೆ, ಇಷ್ಟೇ ಸಾಕು ಮಾತಾಡಿ ಅಂತ, ಅಷ್ಟೇ ಮಾತಾಡೋದು ನಾವು. ಇವ ಅಂದರೆ ನಮಗೆ ಜೀವ, ದೊಡ್ಡ ಮಗ. ದೇಶದ ವಿವಿಧೆಡೆ ಸೇವೆಯನ್ನು ಸಲ್ಲಿಸಿ ನಮ್ಮ ನೆಮ್ಮದಿಗಾಗಿ ಇವರು ತ್ಯಾಗವನ್ನು ಮಾಡಿದವರು. ಪ್ರತಿನಿತ್ಯವೂ ಕೂಡ ದೇಶಕ್ಕೋಸ್ಕರ, ದೇಶದ ಒಳಗಿನ ಭದ್ರತೆಗೋಸ್ಕರ ನಿರಂತರವಾಗಿ ಶ್ರಮಿಸಿದವರು. ಅರೆಸೇನಾಪಡೆಯಲ್ಲಿದ್ದು ಇವಾಗ ನಿವೃತ್ತಿಯಾಗಿರುವಂತಹ ವಿಜಯ್ ಕುಮಾರ್ NR ನೆಲಪಾಲು, ಪುತ್ತೂರಿನವರು. ಅವರು 21 ವರ್ಷಗಳ ಕಾಲ ದೇಶ ಸೇವೆಯನ್ನು ಮಾಡಿ ವಾಪಸ್ ಬಂದಿದ್ದಾರೆ. ಅವರಿಗೆ ಬಹಳ ಉತ್ತಮವಾದಂತಹ ಒಂದು ಸ್ವಾಗತ ಕೂಡ ಊರಿನವರಿಂದ ದೊರೆತಿದೆ. ನಾವು ಆ 21 ವರ್ಷದ ಅನುಭವವನ್ನು ಕೇಳಲಿಕ್ಕೆ ಅವ್ರ ಜೊತೆ ಕುಳಿತಿದ್ದೇವೆ. ಸರ್ ನಮಸ್ತೆ. ಹೇಗೆ 21 ವರ್ಷ ಸೇನೆಯಲ್ಲಿ ಹೇಗಿತ್ತು ಅನುಭವ? ಸರ್, ನಾನು 2001 ಆಗಸ್ಟ್ನಲ್ಲಿ ಮಡಿಕೇರಿಯಲ್ಲಿ ಸೆಲೆಕ್ಷನ್ ಹೋಗಿದ್ದೆ. 10ನೇ ತಾರೀಕು ಹೋದ್ದು. 29 ಆಗಸ್ಟ್ 29ಕ್ಕೆ ನಾನು ಜಾಯ್ನ್ ಆಗಿದ್ದು ಬೆಂಗಳೂರಲ್ಲಿ, ಯಲಹಂಕದಲ್ಲಿ. ಅಲ್ಲಿ 21 ದಿನಗಳ ಕಾಲ ನಾವು ನಮ್ಮ ಸೆಂಟ್ರಲ್ಲಿದ್ದೆವು, ಬೆಂಗಳೂರಲ್ಲಿ ಯಲಹಂಕದಲ್ಲಿ ಕ್ಯಾಂಪ್ ಇದ್ದನು. 21ನೇ ದಿನದ ನಂತರ ನಮಗೆ ರಾತ್ರಿ ಹೇಳ್ತಾರೆ, ನಿಮಗೆ ನಾಳೆ ನೀವು ಟ್ರೈನಿಂಗ್ ಹೋಗಬೇಕು, ಬೆಳಿಗ್ಗೆ ಗಾಡಿ ಬುಕ್ ಆಗಿದೆ ಜಮ್ಮು ಕಾಶ್ಮೀರದಲ್ಲಿ ಅಂತ. ನಮಗೆ ಅಷ್ಟು ದಿನ ಗೊತ್ತಿರಲ್ಲ ಇದು, ಈ ಥರ ಹೊರಗಡೆ ಕರ್ನಾಟಕ ಸ್ಟೇಟಿಂದ ಹೊರಗಡೆ ನಮಗೆ ಹೋಗ್ಬೇಕು ಅಂತ. ನಾವು ಇದು ಪೊಲೀಸ್ ಥರ ಅಂತ ಎನಿಸಿದ್ವು, ಸ್ಟೇಟ್ ಪೊಲೀಸ್ ಅಂತ. ಆ ನಂತರ ಇಲ್ಲಿ ಮನೆಗೆ ಫೋನ್ ಮಾಡ್ತೀನಿ ನನ್ನ ತಂದೆಯವ್ರಿಗೆ, ಈ ಥರ ಅಂತ, ನಾವು ಇಲ್ಲಿಂದ ಹೋಗ್ಬೇಕು ಹೊರಗಡೆ, ಜಮ್ಮು ಕಾಶ್ಮೀರಕ್ಕೆ ಹೋಗ್ಬೇಕು ಅಂತ. ಆಗ ಅವರಿಗೂ ಒಂಥರ ಆಗುತ್ತೆ ಸ್ವಲ್ಪ, ಇದು ಮಿಲಿಟ್ರಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅವರು. ಸರಿ, ನಾವು ಹೋಗಿ ಆಗಿದೆ, ಅಲ್ಲಿ ಮತ್ತೆ ರಿಟರ್ನ್ ಬರಲಿಕ್ಕೆ ಆಗೋದಿಲ್ಲ. ನಮ್ಮ ಮನಸ್ಸಲ್ಲಿರ್ತದೆ, ಬಂದಾಗಿದೆ ಮತ್ತೆ ವಾಪಸ್ ಹೇಗೆ ಹೋಗೋದು ಅಂತ. ಸ್ವಲ್ಪ ಮರ್ಯಾದೆ ಪ್ರಶ್ನೆ ಅಂದರೆ ಇಮೇಜ್, ಒಂದು ಸಲ ಹೋದ್ಮೇಲೆ ವಾಪಸ್ ಬರೋದು. ಸರಿ ಆದಾಗ ಆಗುತ್ತೆ ಅಂತ ನಾವು ಅಲ್ಲಿಂದ ಹೋಗ್ತೇವೆ, ಟ್ರೈನಿಂಗ್ ಹೋಗ್ತೇವೆ. ಟ್ರೈನಿಂಗ್ ಹೋಗಿ 3 ದಿನ ಜರ್ನಿ, ಶ್ರೀನಗರ ಜಮ್ಮುಗೆ ಮುಟ್ತೀವಿ. ಜಮ್ಮು ಅಲ್ಲಿ 6 ತಿಂಗಳು ಮುಂಚೆ ಒಂದಲ್ಲಿ ಜಮ್ಮು ಅಟ್ಯಾಕ್ ಆಗಿರುತ್ತೆ, ಜಮ್ಮು ರೈಲ್ವೆ ಸ್ಟೇಷನಲ್ಲಿ. ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಫುಲ್ ಸೆಕ್ಯೂರಿಟಿ ಇರುತ್ತೆ. ನಮಗಂದ್ರೆ ಗೊತ್ತಿರಲ್ಲ, ಹೊರಗೆ ಬಗ್ಗೆ ನಾವು ನೋಡಿಲ್ಲ ಎಷ್ಟು ತನಕ. ಮಿಲಿಟ್ರಿ ಅಂದರೆ ಕೇಳಿದ್ದೀವಿ ಅಷ್ಟೇ. ಅಲ್ಲಿಂದ ಬೈ ರೋಡು ಶ್ರೀನಗರ ಕರ್ಕೊಂಡು ಹೋಗ್ತಾರೆ. ಶ್ರೀನಗರದಲ್ಲಿ ಹೋಗಿ ಕ್ಯಾಂಪಿಗೆ ಮುಟ್ಟಿದ 2 ದಿನ ನಂತರ ಕ್ಯಾಂಪಲ್ಲಿ ಒಂದು ಫೈರಿಂಗ್ ಆಗುತ್ತೆ. ಪಟಾಕಿ ಹೊಡೆದಾಗ ಸೌಂಡ್, ನಮಗೇನಂತಲೇ ಗೊತ್ತಿಲ್ಲ, ಪಟಾಕಿ ಹೊಡೆದಾಗ ಸೌಂಡ್ ಬರ್ತದೆ. ಎಲ್ಲ ಬಂದು ಮಲಗಿ ಅಂತ ಹೇಳಿದೆ, ನೆಲದಲ್ಲಿ ಮಲಗಿಬಿಡಿ ಅಂತ. ನಾವೆಲ್ಲ ನೆಲದಲ್ಲಿ ಮಲಗಿದೆವು. ಒಂದು ಅರ್ಧ ಗಂಟೆ ಆದಮೇಲೆ ಎಲ್ಲ ಬಂದು ಸರಿ ಅಂತ ಒಂದು ಬ್ಯಾರಕಿಗೆ ಕರ್ಕೊಂಡೋದು. ಎಲ್ಲರನ್ನು ಕರ್ಕೊಂಡೋಗಿ ಬ್ರೀಫಿಂಗ್ ಮಾಡಿ, ನಮಗೆ ಈ ಥರ ಆಗಿದೆ, ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಅಂತ. ಸರಿ ಅಂತ ಸ್ವಲ್ಪ ನಮಗೆ ಹೆದರಿಕೆ ಸ್ಟಾರ್ಟ್ ಆಯಿತು ಆವಾಗ ಸ್ವಲ್ಪ ಅಂತ. ಅದರಲ್ಲಿ ಒಬ್ಬ ಯೋಧ ಹುತಾತ್ಮರಾಗಿದ್ದಾರೆ ಆ ಟೈಮಲ್ಲಿ. ಹೋಗಿ ಅದರಲ್ಲಿ ಹೆದರಿಕೊಂಡು ಸ್ವಲ್ಪ ಒಂದು 2-3 ಜನ ರಿಟರ್ನ್ ಬರ್ತಾರೆ ಕಷ್ಟದಲ್ಲಿ, ಅಲ್ಲಿಂದ ಬಿಡೋದಿಲ್ಲ. ಆದರೂ ರೀಸನ್ ಏನೇನು ಕೊಟ್ಟು ರಿಟರ್ನ್ ಬರ್ತಾರೆ. ಬಂದ ಸ್ವಲ್ಪ ಸೆಪ್ಟೆಂಬರ್ ತಿಂಗಳಲ್ಲಿ, ಅಕ್ಟೋಬರ್ ತಿಂಗಳಲ್ಲಿ ಅಲ್ಲಿ ಹಿಮಪಾತ ಸ್ಟಾರ್ಟ್ ಆಗುತ್ತೆ, ಚಳಿಗಾಲ. ಹಿಮ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಿಮ ಬೀಳೋಕ್ಕೆ ಬಿದ್ದಾಗ ಆ ಟೈಮಲ್ಲಿ ಆಕ್ಸಿಜನ್ ಸ್ವಲ್ಪ ಕಡಿಮೆ. ನಮಗೆ ಸ್ಟಾರ್ಟಿಂಗಲ್ಲಿ ಫಿಸಿಕಲ್ ಫಿಟ್ನೆಸ್ಗೆ ರನ್ನಿಂಗ್ ಎಲ್ಲ ಮಾಡಿಸ್ತಾರೆ. ರನ್ನಿಂಗ್ ಟೈಮಲ್ಲೆಲ್ಲ ಸ್ವಲ್ಪ ಆಕ್ಸಿಜನ್ ಕಡಿಮೆ ಆದರೆ ಬ್ರೀದಿಂಗ್ ಪ್ರಾಬ್ಲಮ್, ಉಸಿರಾಟಕ್ಕೆಲ್ಲ ತೊಂದರೆ ಆಗುತ್ತೆ ಸ್ವಲ್ಪ. ಉಸಿರಾಟಕ್ಕೆ ತೊಂದರೆ ಆಗೋ ಟೈಮಲ್ಲಿ ನಾವು ಗ್ರೌಂಡಲ್ಲಿರ್ಬೇಕಾದ್ರೆ ಆಂಧ್ರ ಪ್ರದೇಶ ಇಬ್ಬರು ಹುಡುಗರು ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಆಗಿ ಎಕ್ಸ್ಪೈರ್ಡ್ ಆಗ್ತಾರೆ. ಆಗ ನಮಗೆಲ್ಲ ಸ್ವಲ್ಪ ಇದು ಕೊಡ್ತಾರೆ ಅಲ್ಲಿ, ಅಂದರೆ ಧೈರ್ಯ ತುಂಬ್ತಾರೆ, ಏನಾಗೋದಿಲ್ಲ ಅಂತ. ನಾವಂತೂ ಧೈರ್ಯದಲ್ಲಿ ಮಾಡಿದೆವು ಆ ಟೈಮಲ್ಲಿ. ಅಂತೂ ಕಷ್ಟಪಟ್ಟು ಒಂದು 11 ತಿಂಗಳು ಟ್ರೈನಿಂಗ್ ಮುಗಿಸಿ ಮತ್ತೆ ನಾವು ವಾಪಸ್ ಬೆಂಗಳೂರಿಗೆ ಬಂದೆವು. ಬೆಂಗಳೂರಿಗೆ ಬಂದಾಗ ಸ್ವಲ್ಪ ಸಮಾಧಾನ ಆಯಿತು, ಮತ್ತೆ ಊರಿಗೆ ಬಂದೆವು ಅಂತ. ಒಂದು 15 ದಿನ ರಜೆ ಕೊಡ್ತಾರೆ ನಮಗೆ. ಮತ್ತೆ 15 ದಿನ ರಜೆ ಕೊಟ್ಟು ಇಲ್ಲಿಂದ ರಜೆ ಹೋಗ್ಬೇಕಾದ್ರೆ ಮತ್ತೆ ನಮ್ಮದು ಫಸ್ಟ್ ಪೋಸ್ಟಿಂಗ್ ಬಂದಿರುತ್ತೆ. ಅದು ಮತ್ತೆ ಶ್ರೀನಗರ ಜಮ್ಮು ಕಾಶ್ಮೀರಕ್ಕೆ ಬರೋದು ನಮ್ಮದು ಪೋಸ್ಟಿಂಗ್. ಮತ್ತೆ ಮತ್ತೆ ಅದೇ ಅಲ್ಲಿ 2 ವರ್ಷ ಮತ್ತೆ ಮಾಡಿ ಅಲ್ಲಿಂದ ನೆಕ್ಸ್ಟ್ ಪೋಸ್ಟಿಂಗ್ ನಮಗೆ ಅಸ್ಸಾಮಲ್ಲಿ ಪರವಾಗಿಲ್ಲ. ಅಲ್ಲಿ ಸ್ವಲ್ಪ ಉಗ್ರವಾದಿಗಳದ್ದು ಸ್ವಲ್ಪ ತೊಂದರೆ ಇತ್ತು, ಆದರೂ ಪರವಾಗಿಲ್ಲ. ನಮಗೆ ಜಮ್ಮು ಕಾಶ್ಮೀರಕ್ಕೆ ಹೋಲಿಸಿದರೆ ಅಸ್ಸಾಂ ತುಂಬ ಬೆಟ್ರು ಜನರಲ್ಲಿದೆಲ್ಲ. ಹೇಗೆ ನೆನಪಾಗ್ತಿರ್ಲಿಲ್ವ ಮನೆ, ಮಠ, ಅಪ್ಪ ಅಮ್ಮ, ತಮ್ಮಂದರು, ಇಲ್ಲಿ ಆಗುವಂತಹ ಚೌತಿ, ಗಣೇಶೋತ್ಸವ, ಮೊಸರುಗುಡಿಕೆ ಇದೆಲ್ಲ? ನಾವು ಓದಿದೆ ಆಟ ಆಡೋ ಟೈಮಲ್ಲಿ ಹೋಗಿದ್ದು. ನಾವು ಆಟ ಆಡ್ತಾನೆ ಹೋಗಿದ್ದು ನಾವು ಸೆಲೆಕ್ಷನ್ಗೆ. ನನ್ನ ಫ್ರೆಂಡ್ ಗಣೇಶ್ ಅಂತಿದ್ದಾನೆ, ಅವನೇ ಅಪ್ಲಿಕೇಶನ್ ಹಾಕಿ ಎಲ್ಲ ಮಾಡಿ ನನಗೆ ಕಾಲ್ ಮಾಡಿದ್ದೆ. ನಾನು ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತಿದ್ದೆ
ITI ಮಾಡಿ. ಫೋನ್ ಮಾಡಿದ, ಮರ ಇಂಚ ಈಗ ಉಂಟು, ಅಪ್ಲಿಕೇಶನ್ ಹಾಕಿದ್ದೀನಿ, 9ನೇ ತಾರೀಕಿಗೆ ಮಡಿಕೇರಿಯಲ್ಲಿ ಸೆಲೆಕ್ಷನ್ ಉಂಟು ಹೋಗ್ಬೇಕಂತ. ನಾವು ಹೋದೆವು 3 ಜನ. ಹೋದಾಗ ಫಸ್ಟ್ ಹೈಟಲ್ಲಿ ಅವರಿಬ್ಬರನ್ನು ತೆಗೆದ್ರು, ನಾನೊಬ್ಬನೇ ಉಳಿದಿದ್ದು. ಇಲ್ಲಿಂದ ಹೋದ ನಾವು 3ರಲ್ಲಿ. ನಾನು ಒಂದು ರೌಂಡ್ ಓಡಿ ಇಲ್ಲಿ ಗಣಪತಿ ದೇವಸ್ಥಾನ ಮಡಿಕೇರಿ ಪೊಲೀಸ್ ಗ್ರೌಂಡಲ್ಲಿ ವಾಪಸ್ ಬಂದೆ, ಬೇಡ ಅಂತ, ನಾನು ಇವ್ರ ಜೊತೆ ಹೋಗ್ತಾನಂತ. ಅಷ್ಟೊತ್ತಿಗೆ ಎಲ್ಲ ಓಡಿಸಿರಲಿಲ್ಲ, ಓಡಿ ಅಂತ ರನ್ನಿಂಗ್ ಮುಗಿಸಿದೆವು. ಫಿಸಿಕಲ್ ಎಲ್ಲ ಆಯಿತು, ಮೆಡಿಕಲ್ ನಮ್ಮದೆಲ್ಲ ಒಂದೇ ದಿನದಲ್ಲಿ ಸೆಲೆಕ್ಷನ್ ಆಗಿದ್ದು. ಮೆಡಿಕಲ್, ಫಿಸಿಕಲ್, ರಿಟರ್ನ್ ಎಲ್ಲ ಆಗಿ ಅವತ್ತೇ ಸಾಯಂಕಾಲ ರಿಸಲ್ಟ್ ಕೊಟ್ಟರು ನಮಗೆ, ನೀವು ಸೆಲೆಕ್ಷನ್ ಆಗಿದ್ದೀರಿ, ನೆಕ್ಸ್ಟ್ ನಿಮಗೆ ಕಾಲ್ ಲೆಟ್ರ್ ಕಳಿಸ್ತೀವಿ ನಾವು ಅಂತ. ಅದಲ್ಲಿ ಹೋದ್ಮೇಲೆ ನಾವಿಲ್ಲಿ ಆಟ ಆಡ್ತಾ ಹೋದವ್ರು, ನಮಗೆ ಪ್ರತಿದಿನ ಸಾಯಂಕಾಲ ಆಗ್ಬೇಕಾದ್ರೆ ಸ್ವಲ್ಪ ಕಣ್ಣೀರು ಬರ್ತಿತ್ತು. ಸಾಯಂಕಾಲ ಎಲ್ಲ ಬೇಸರ ಆಗ್ತಿತ್ತು. ಫೋನು ಇಲ್ಲ ಆಗ, ವಾರಕ್ಕೊಂದ್ಸಲ ಫೋನ್ ಮಾಡೋದು ಮನೆಗೆ. ಲ್ಯಾಂಡ್ ಫೋನು, ಅದು ಲೈನ್ ನಿಲ್ಲಬೇಕು ಫೋನ್ ಮಾಡ್ಬೇಕಾರೆ. ಒಮ್ಮೊಮ್ಮೆ ಬೆಳಿಗ್ಗೆ ಟೈಮ್ ಕೊಡ್ತೀನಿ ನಿಮಗೆ 1 ಗಂಟೆ, ಸಾಯಂಕಾಲ ಸಂಡೇ ಈ ಥರ ಟೈಮ್ ಕೊಡ್ತಾರೆ ಫೋನ್ ಮಾಡಲಿಕ್ಕೆ. ಆ ಟೈಮಲ್ಲಿ ಬಂದು ಲೈನ್ ನಿಂತು ಫೋನ್ ಮಾಡೋದು. 2 ನಿಮಿಷ 3 ನಿಮಿಷ ಮಾತಾಡಿದ ಕೂಡಲೇ ಕಟ್ ಮಾಡ್ತಾರೆ, ಇಷ್ಟೇ ಸಾಕು ಮಾತಾಡಿದ ಅಂತ, ಅಷ್ಟೇ ಮಾತಾಡೋದು ನಾವು. ಹಾಗೆ ಆ ಥರ ಇತ್ತು, ಕಷ್ಟ ಇತ್ತು ತುಂಬ. ಆವಾಗ ಗಣೇಶನನ್ನು ನೆನಪು ಮಾಡಿದಾಗ ಏನನ್ನಿಸ್ತಿತ್ತು? ನಾನು ಗಣೇಶನಿಗೆ ಬೈತಿದ್ದೆ ಆಗ, ನನ್ನನ್ನು ಕಳಿಸಿ, ನೀನು ಊರಲ್ಲಿದ್ದೀಯಲ್ಲ ಅಂತ. ಪರವಾಗಿಲ್ಲ. ಈಗಲೂ ಹೇಳ್ತೀನಿ ಅವನಿಗೆ ಏನಂತ. ಈಗೇನು ಇದೆ ನನ್ನ ಎಲ್ಲದಕ್ಕೆ ಅವನೇ ಕಾರಣ, ಮೊನ್ನೆ ಬರುವಾಗ ಅವನೇ ಕಾರಣ. ಯಾಕೆ ಕಣ್ಣೀರು ಅಂತ ಹೇಳಿದರೆ, ಮನೆ ಮಠವನ್ನು ಬಿಟ್ಟು 21 ವರ್ಷ ಸೇವೆ ಮಾಡೋದು ಅಂತಂದರೆ ಅದು ತಮಾಷೆ ಅಲ್ಲ. ನಮ್ಮ ರಕ್ಷಣೆಗೋಸ್ಕರ ಮಾಡಿರುವಂಥದ್ದು. ಅಪ್ಲಿಕೇಶನ್ ಹಾಕಿದವ್ರು ಯಾರೋ, ಅವ್ರು ಸೆಲೆಕ್ಷನ್ ಆಗಿಲ್ಲ, ಇವರು ಹೋದರು. ಅಲ್ಲಿ ಆರಂಭದಲ್ಲಿ ಹೇಗಿತ್ತು ಅಂತ ಹೇಳಿದ್ವಿ. ಮತ್ತು ಬಾಯಿ ರುಚಿ ಅಂತ ಒಂದಿರ್ತದೆ. ನಾವು ಮನೆಯಲ್ಲಿ ಬೇಕಾದನ್ನು ಮಾಡಿ ತಿನ್ನೋರು, ಅಲ್ಲಿ ಹೇಗಿತ್ತು ಅಂತ ಕೇಳಬೇಕು. ಯಾಕಂತಂದರೆ ನೀವು ಕಣ್ಣೀರು, ತುಂಬ ಜನರ ಕಣ್ಣೀರನ್ನು ಒರೆಸಿದಿರಿ, ತುಂಬ ಜನರ ಮನೆಯನ್ನು ರಕ್ಷಣೆ ಮಾಡಿದಿರಿ, ತುಂಬ ಜನರನ್ನು ನಗಿಸಿದಿರಿ. ಅದು ನಿಮಗೆ ಗೊತ್ತಿಲ್ಲ ಅಷ್ಟೇ. ಯಾಕಂತಂದರೆ ನೀವು ರಕ್ಷಣೆ ಮಾಡಿದ್ದು. ನೀವು 21 ವರ್ಷ ಸೇವೆ ಸಲ್ಲಿಸಿದ್ದೇ ನಮಗೆ ಬಹುದೊಡ್ಡ ಹೆಮ್ಮೆಯ ವಿಚಾರ. ನಾನು ಅದನ್ನು ಕೇಳಬೇಕು. ಆ ಬಾಯಿ ರುಚಿ, ಅಲ್ಲಿಯ ಟಫ್ ರೂಲ್ಸು ಎಲ್ಲ ಏನು ಹೇಳ್ತೀರಿ ಆ ಟೈಮಲ್ಲಿ? ಆನಂತರ ನೀವು ಅದನ್ನು ಸರಿದೂಗಿಸ್ಕೊಂಡು ಹೋಗಿರ್ತೀರಿ. ಸೇನೆ ಅಂದರೆ ಅಲ್ಲಿ ಪ್ರತಿಯೊಂದು ಕೆಲಸವೂ ಆದೇಶದ ಮೇಲೆ ನಡೆಯೋದು. ಈಗ ನಮ್ಮ ಸೀನಿಯರ್ ಅಧಿಕಾರಿ ಯಾವ ಥರ ಆದೇಶ ಕೊಡ್ತಾರೆ, ಅದೇ ಊಟ ಮಾಡಲಿಕ್ಕೆ ಸಹ ನಮಗೊಂದು ಆರ್ಡ್ರ್ ಕೊಡ್ತಾರೆ, ಇಷ್ಟೊತ್ತಿಗೆ ನೀವು ಊಟ ಮಾಡಬೇಕು ಅಂತ. ಆ ಟೈಮಲ್ಲಿ ಊಟ ಮಾಡಬೇಕಲ್ಲ ಹೋಗಿ. ಊಟದ್ದಂದರೆ ಪ್ರತಿಯೊಬ್ಬರಿಗೂ ಒಂದೇ ಥರ ಫುಡ್ಡಲ್ಲಿ, ಅಂದರೆ ಈಗ ನನಗೆ ದೊಡ್ಡವನಿಗೆ ಬೇರೆ ಸಣ್ಣವನಿಗೆ ಬೇರೆ ಆ ಥರ ಏನಿಲ್ಲ. ಮೆಸ್ಸಲ್ಲಿ ಊಟ ಚೆನ್ನಾಗಿರುತ್ತೆ, ಊಟ ಪರವಾಗಿಲ್ಲ. ನಮ್ಮದು ಪೇಯ್ಡ್ ರೇಷನಲ್ಲಿ ನಮ್ಮದು ಆ ಥರ ಊಟ ಪರವಾಗಿಲ್ಲ, ಚೆನ್ನಾಗಿದೆ. ಮತ್ತು ವೆಜಿಟೇಬಲ್ ಬೇಕಾದ್ರೆ ವೆಜಿಟೇಬಲ್, ನಾನ್ ವೆಜ್ ಬೇಕಾದ್ರೆ ನಾನ್ ವೆಜ್ ಸಿಗುತ್ತೆ, ಆ ಥರ ಏನಿಲ್ಲ. ಮತ್ತು ಊರಿದ್ದೆಲ್ಲ ಊಟ ನಮಗೆ ಸಿಗೋದಿಲ್ಲ, ಅಲ್ಲಿ ಕೊಟ್ಟದ್ದೇ ಊಟ, ನಾವು ಅದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಳ್ಬೇಕು. ಮತ್ತು ಹೊರಗಡೆ ಡ್ಯೂಟಿ ಹೋದರೆ ಒಮ್ಮೊಮ್ಮೆ ಬೆಳಿಗ್ಗೆ 2 ಗಂಟೆ ರಾತ್ರಿಗೆಲ್ಲ ಮಾಡಿ ಕೊಡ್ತಾರೆ ನಮಗೆ ಪೂರಿ ಎಲ್ಲ. ರಾತ್ರಿ 2 ಗಂಟೆ ಮಾಡಿದರೆ ನಾವು ಮಧ್ಯಾಹ್ನ ಸಾಯಂಕಾಲ ಅದನ್ನೇ ತಿನ್ನೋದು. ಹೊಟ್ಟೆ ಹಸಿವಾದಾಗ ಅದೆಲ್ಲ ತಿಂತೀವಿ ನಾವು. ಆ ಥರ 2 ದಿನ ಹಿಂದ್ಗಡೆ ರೊಟ್ಟಿ ಎಲ್ಲ ತಿಂತೀವಿ ನಾವು, ಚಪಾತಿ ಎಲ್ಲ. ಸೊ ಊಟ ಸಿಗೋದಿದ್ದಾಗ, ಅಂದರೆ ಸಿಗೋದಿದ್ದಾಗ ಪರಿಸ್ಥಿತಿ ಆ ಥರ, ಊಟ ಸಿಗೋದಿಲ್ಲ. ಡ್ಯೂಟಿಯಲ್ಲಿ ಒಮ್ಮೊಮ್ಮೆ 1 ದಿನ ಹೋದರೆ 2 ದಿನ 3 ದಿನ ಹೊರಗಡೆ ಹೋಗ್ತೀವಿ ನಾವು. ಆ ಟೈಮಲ್ಲಿ ಊಟ ಮಾಡಬೇಕಾಗುತ್ತೆ, ಅದೇ ಊಟ. ಇವಾಗೆಲ್ಲ ಡ್ರೈ ರೇಷನ್ ಎಲ್ಲ ಕೊಡ್ತಾರೆ ನಮಗೆ, ಪರವಾಗಿಲ್ಲ ಹೊರಗಡೆ ಹೋದರೆ. ಅದಕ್ಕೆ ಮೊದಲಿಗಿಂತ ಈಗ ತುಂಬ ಪರವಾಗಿಲ್ಲ ಸರ್, ಪರವಾಗಿಲ್ಲ. 21 ವರ್ಷದ ಸೇವೆ ಅಂತ ಹೇಳಿದ್ರಿ. ಎಲ್ಲೆಲ್ಲಿ ಸೇವೆ ಮಾಡಿದಿರಿ? ಎಲ್ಲೆಲ್ಲಿ ಯಾವ ಒಂದು ಸಿಚುವೇಶನನ್ನು ಫೇಸ್ ಮಾಡಿದಿರಿ? ಹೇಗಿತ್ತು ಸಿಚುವೇಶನ್ ಸರ್? ನಾನು ಪೋಸ್ಟಿಂಗ್ ಜಮ್ಮು ಕಾಶ್ಮೀರದಲ್ಲಿ ನಾನು ಬನಿಯಾಲಲ್ಲಿದ್ದೆವು ಫಸ್ಟಿಗೆ. ಬನಿಯಾಲಿಂದ ಇಲ್ಲ, ಫಸ್ಟ್ ನಾನು ಇದ್ದಿದ್ದು ಶಿವಪುರಕ್ಕೆ, ಶ್ರೀನಗರದಲ್ಲಿ ಫಸ್ಟ್ ಪೋಸ್ಟಿಂಗ್. ಆವಾಗ ನಮಗೆ ಹೊರಗಿನ ಬಗ್ಗೆ ಗೊತ್ತಿಲ್ಲ ಅಷ್ಟು, ಡ್ಯೂಟಿ ಹೋಗೋದು ಬರೋದು. ನಾನು ಫಸ್ಟ್ ಹೋದ್ರೆ ಸಾಮಾನ್ಯ ಸಿಪಾಯಿಗೆ ಹೋಗಿದ್ದು, ಅಂದರೆ ಡ್ರೈವರ್ ಇಲ್ಲ ಇತ್ತು, ನಾನು ಟ್ರೇಡ್ ಆಮೇಲೆ ಚೇಂಜ್ ಮಾಡಿದ್ದು. ಸಾಮಾನ್ಯ ಡ್ಯೂಟಿಗೆ ಹೋಗಿದ್ದು ನಾನು. ಹೊರಗಡೆ ಡ್ಯೂಟಿ ಹೋಗೋದು,
ಬರೋದು ಇದೇ ನಮ್ಮ ದಿನಚರಿ. ರಾತ್ರಿ ಒಂದು ಫಾಲಿನ್ ಮಾರ್ಕಲ್ಲಿ ಈ ಥರ ರೋಲ್ ಕಾಲಲ್ಲಿ ಆಗುತ್ತೆ. ಆ ಟೈಮಲ್ಲಿ ಹೇಳ್ತಾರೆ ಎಷ್ಟು ಜನ ಡೀಟೇಲ್ ಮಾಡಿ ನೀವು ಈ ಡ್ಯೂಟಿ ಈ ಜಾಗಕ್ಕೆ ಹೋಗ್ಬೇಕು ಅಂತ. ಈ ಸೆಕ್ಷನಲ್ಲಿ ಪ್ಲಾಟೂನಲ್ಲಿ ಹೋಗ್ಬೇಕಾದ್ರೆ ಅವ್ರ ಜೊತೆ ಹೋಗೋದು, ನಾವು ಒಟ್ಟಿಗೆ ಹೋಗೋದು ಅವ್ರ ಜೊತೆ. ಬ್ರೀಫಿಂಗ್ ಮಾಡ್ತಾರೆ ಫಸ್ಟಿಗೆ, ಈ ಥರ ಫೈರಿಂಗ್ ಆದರೆ ಈ ಥರ ಪೊಸಿಷನ್ ತೊಗೊಳ್ಬೇಕು. ಆಡಂದ ಮರ ಇರುತ್ತೆ, ಗೋಡೆ ಎಲ್ಲ ಇರುತ್ತೆ, ಅಲ್ಲಿ ಸಂದಲ್ಲಿ ಕೂತು ಫೈರ್ ಮಾಡ್ಬೇಕಂತ ನಮಗೆ ಅದೇ ಫಸ್ಟ್ ಹೇಳೋದು. ಫಸ್ಟ್ ಗೋಳಲ್ಲಿ ಯಾರು ಉಳಿತಾರೋ ಅವನು ಸಾಯೋದಿಲ್ಲ ಅಂತ. ಮತ್ತೆ ಹಾಗೆ ಫಸ್ಟ್ ಅಟ್ಯಾಕಲ್ಲಿ ನಾವು ಉಳಿಬೇಕಷ್ಟೇ, ಮತ್ತು ನಾವು ಅವರಿಗೆ ಏಮ್ ತೊಗೊಂಡು ಫೈರ್ ಮಾಡ್ಬೋದು. ಅದು ಫಸ್ಟಿಂದಲೇ ಕಳಿಸ್ತಾರೆ ಟ್ರೈನಿಂಗಲ್ಲಿ. ಹಾಗೆ ಡ್ಯೂಟಿ ಇದೆ ದಿನ ಒಂದೇ ಥರ ಇರೋಲ್ಲ ಡ್ಯೂಟಿ. ಇವತ್ತು ಹೋದಂಗೆ ನಾಳೆ ಇರೋಲ್ಲ, ನಾವು ಇವತ್ತು ಡ್ಯೂಟಿ ಹೋದಂಗೆ ನಾಳೆ ಅದೇ ಥರ ಡ್ಯೂಟಿ ಇರೋಲ್ಲ. ಅಂದರೆ ದಿನ ಬೇರೆ ಬೇರೆ ಥರ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ನಮಗೆ. ನಾಳೆ ಏನಾಗುತ್ತಾ, ನಾಡಿದ್ದು ಏನಾಗುತ್ತಾ ಅಂತ, ರಾತ್ರಿ ಏನಾಗುತ್ತೆ ಅಂತ ಆ ಥರ. ಅಸ್ಸಾಮಲ್ಲಿ ನಾನು ಜಮ್ಮು ಕಾಶ್ಮೀರ ನಂತರ ನೆಕ್ಸ್ಟ್ ಪೋಸ್ಟಿಂಗ್ ಅಸ್ಸಾಮಿಗೆ ಹೋದೆ. ಅಸ್ಸಾಮಲ್ಲಿ ಅಲ್ಲಿ ಸಿವಿಲ್ ಪೊಲೀಸ್ ಜೊತೆಲ್ಲ ಹೋಗ್ತಿದ್ದೆ ಡ್ಯೂಟಿ, ಲಾ ಆ್ಯಂಡ್ ಆರ್ಡರ್ ಡ್ಯೂಟಿಯಲ್ಲಿ. ಮತ್ತು ಉಲ್ಫ ಉಗ್ರವಾದಿಗಳು ಇಲ್ಲಿ ಇದ್ದಾರೆ ಸ್ವಲ್ಪ. ಅಲ್ಲಿ ನಾರ್ತ್ ಈಸ್ಟಲ್ಲಿ ಫುಲ್ ಈಗ ಸೀಸ್ ಫೈರ್ ಇದೆ, ಅಂದರೆ ಯಾರು ಫೈರ್ ಮಾಡೋಂಗಿಲ್ಲ, ಅದು ಸಮಜೋತ ಆಗಿರುತ್ತೆ ಅವ್ರದ್ದು ಆ ಥರ. ಆನಂತರ ಮತ್ತೆ ನಮ್ಮದು ಪೋಸ್ಟಿಂಗ್ ನಾನು ಜಮ್ಮು ಕಾಶ್ಮೀರಕ್ಕೆ ಬಂದೆ. ದೋಡದಲ್ಲಿ ಬಂದಾಗ ನಾನು ನನ್ನ ಟ್ರೇಡ್ ಚೇಂಜ್ ಮಾಡಿದೆ, ಅಲ್ಲಿಂದ ಡ್ರೈವರಿಗೆ ಬಂದೆ ನಾನು. ಡ್ರೈವರಿಂದ ಬಂದು ಚಾಲಕನಾಗಿ ಇಷ್ಟು ದಿನ ಅದೇ ಕರ್ತವ್ಯ ಮಾಡ್ತಿದ್ದೆ ನಾನು. ಓಕೆ. ಈಗ ಒಂದು ಮಕ್ಕಳ ಬಾಲ್ಯವನ್ನು ಜಾಸ್ತಿ ನೀವು ಕಲೀಲಿಲ್ಲ, ಮನೆಯವರ ಎಲ್ಲ ಮಕ್ಕಳನ್ನು ನೋಡ್ಕೊಂಡಿದ್ದಾರೆ. ಈಗ ಮಕ್ಕಳು ಚಿಕ್ಕವರಿದ್ದಾರೆ, ಆ ಕ್ಷಣ ಹೇಗನ್ನಿಸ್ತು? ಮದುವೆ, ಮಕ್ಕಳು, ಸಂಸಾರ, ಈ ಟೈಮಲ್ಲಿ ನೀವು ಸೇನೆಯಲ್ಲಿದ್ದೀರಿ ಅನ್ನುವಂತಹ ಪ್ರಶ್ನೆ ಅಥವಾ ಆ ಒಂದು ಉದ್ಯೋಗ ಏನಾದರೂ ತೊಂದರೆ ಆಗಿತ್ತಾ? ತೊಂದರೆ ಅಂದರೆ ಈಗ ಮದುವೆಯಾಗಿ ಬರೋದಾದ್ರೆ ಅವ್ರು ಬಂದವರು ಹೊಸಬ್ರು ಅವರಿಗೆ. ನಾವು ಒಂದು ತಿಂಗಳಿಗೆ ಮದುವೆಯಾಗಿ 15-20 ದಿನ ಅವ್ರ ಮನೇಲಿ ಬಿಟ್ಟು ಹೋಗ್ತೇವೆ. ಅವ್ರಿಗೆ ಹೊಸ ಮನೆ ಇದು, ಅವರಿಗೆ ಅನುಭವ ಇರೋದಿಲ್ಲ. ಒಂದು ಹೇಳ್ಕೊಳ್ಲಿಕ್ಕೆ ತಂದೆ ತಾಯಿ ಹತ್ರ ಅಷ್ಟು, ಅತ್ತೆ ಮಾವನ ಹತ್ರ ಹೇಳಿಕೊಳ್ಳೋಕ್ಕಾಗಲ್ಲ. ಎಂಥ ಕಷ್ಟ ಇದ್ದರೂ ಗಂಡನ ಹತ್ರ ಹೇಳ್ಬೇಕು. ಅದೊಂದು ಅವ್ರಿಗೆ ಕಷ್ಟ ಆಗುತ್ತೆ. ನನ್ನ ಹೆಂಡತಿ ಅಂದರೆ ಪ್ರತಿಯೊಬ್ಬರಿಗೆ ಅದೇ ಒಂದು ಸಮಸ್ಯೆ. ಮಿಲಿಟ್ರಿಯಲ್ಲಿ ಆ ಸೇನೆಯಲ್ಲಿದ್ದವರಿಗೆ ಸ್ವಲ್ಪ ಸಮಸ್ಯೆ ಬರುತ್ತೆ. ಆನಂತರದೇ ಬಂದು ಹೋಗ್ಬೇಕಾದ್ರೆ ಯಾವಾಗಲೂ ಒಂಥರ ನಮಗೆ ಇಲ್ಲಿ ಬರ್ಬೇಕಾದ್ರೆ ಮತ್ತೆ ಹೋಗೋದು ಬೇಡ ಅಂತಲೇ ಆಗೋದು ನಮ್ಮ ಮನಸ್ಸಿಗೆ ಒಂಥರ, ಇಲ್ಲೇ ಇರುವಂಥ ಅಂತ. ಅದಾದರೆ ಪರಿಸ್ಥಿತಿ ಆಗಿರಲ್ಲ, ಹೋಗಲೇಬೇಕು, ನಾವು ಹೋಗ್ಬೇಕಾಗುತ್ತೆ. ಮಕ್ಕಳಾದ ನಂತರ ಮಕ್ಕಳ ಪ್ರೀತಿ ನಮಗೆ ಕಡಿಮೆ ಸಿಗೋದು. ಈಗ ಬಂದಿದ್ದು ಇನ್ನೂ ಸಿಗ್ತದೆ ಪರವಾಗಿಲ್ಲ, ಆದರೆ ಆ ಪ್ರಾಯದಲ್ಲಿ ನಮಗೆ ಸಿಗೋದಿಲ್ಲ ಅವ್ರ ಮಕ್ಕಳ ಪ್ರೀತಿ. ದೊಡ್ಡದಾದ ಮೇಲೆ ನಮಗೆ ಸಿಕ್ಕೇನು ಪ್ರಯೋಜನ ಹೇಳಿ? ಅದೇ ಬರುವಾಗ ಈಗಲೂ ತಾಯಿ ಇಲ್ಲಿಂದ ಹೋಗ್ಬೇಕಾರೆ ಅವರು ಮಕ್ಕಳೆಲ್ಲ ಕೂಗ್ತಾರೆ. ನಾನು ಇವಾಗ ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ ಕೂಗ್ತಿದ್ರು ಮಕ್ಕಳೆಲ್ಲ. ಈಗ ಲಾಸ್ಟ್ ಹೇಳ್ತಿದ್ರು ಸಾಕು ಪಪ್ಪ ಹೋಗೋದಿನ್ನಂತ. ಹಾಗೆ ಅನುಭವ ಒಂದು ವಿಚಿತ್ರ ಇದೆ ಅಲ್ರಿ. ಇದೊಂದು ನಮ್ಮದು ಜೀವನ ಬೇರೆ, ಅಲ್ಲಿದೊಂದು ಜೀವನ ಶೈಲಿ, ಇಲ್ಲಿದ್ದು ಬೇರೆ, ಅಲ್ಲಿದ್ದು ಬೇರೆ ಇದೆ ಆ ಥರ. ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದು ಆರಂಭ? ಬೆಳಿಗ್ಗೆ ನಾವು 5 ಗಂಟೆಗೆ, ಅಂದರೆ ರಿಟೈರ್ಡ್ 5 ಗಂಟೆ ಸ್ಟಾರ್ಟ್ ಮಾಡ್ತಾರೆ. 5 ಗಂಟೆಗೆ ಎದ್ದು ನಾವು ಫ್ರೆಶ್ ಅಪ್ ಆಗಿ, ಟೈಮಿಂಗ್ಸ್ ಚೇಂಜ್ ಆಗುತ್ತಿರುತ್ತೆ. ಈಗ ಚಳಿಗಾಲದಲ್ಲಿ ಟೈಮಿಂಗ್ಸ್ ಚೇಂಜ್ ಮಾಡ್ತಾರೆ, ಬೇಸಿಗೆ ಕಾಲದಲ್ಲಿ ಮಾಡ್ತಾರೆ. ಆ ಥರ ಮ್ಯಾಕ್ಸಿಮಮ್ ನಮಗೊಂದು 5:15ಗೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಮಾರ್ಕಲ್ ಟೈಮ್ ಅಂತ ಇರುತ್ತೆ. ಆ ಟೈಮಲ್ಲಿ ಬೆಳಿಗ್ಗೆ ಪ್ರೇಯರ್ ಆಗುತ್ತೆ ಮಾಡಿ, ಮತ್ತು ಫಿಸಿಕಲ್ ಫಿಟ್ನೆಸ್ಸಿಗೆ PT ಎಲ್ಲ ಮಾಡ್ತಾಯಿರ್ತೀವಿ. ಡೈಲಿ ಇದೆ ಅದು ರೆಗ್ಯುಲರ್ ಅದು ನಮ್ಮದು. ಆನಂತರ ಬ್ರೇಕ್ಫಾಸ್ಟ್ ಆಗಿ ಆನಂತರ ಮತ್ತೆ ರೆಗ್ಯುಲರ್ ಕೆಲಸ ಮಾಡ್ತಿದ್ವಿ. ಈಗೆಲ್ಲ ಮೆಸ್ಸಿಗೆ ಕಟ್ಟಿ ಹೊಡಿಯೋದ್ರಲ್ಲಿ ನಾವೇ ಮಾಡಿದ್ವಿ. ನಮ್ಮ ಕೆಲಸ ನಾವೇ ಮಾಡೋದು, ಎಲ್ಲ ಕೆಲಸ. ಕಟ್ಟಿ ಹೊಡಿಬೇಕು, ನೀರು ಹಾಕೋದು, ಅದು ಇದು ಎಲ್ಲ ಮಾಡ್ತೀವಿ ನಾವೇ, ನಮ್ಮ ಕೆಲಸ ಮಾಡೋದಲ್ಲಿ ಆ ಥರ. ಇವರ ತಾಯಿ ಕೂಡ ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ಮಾತನಾಡಿಸ್ಬೇಕು. ಯಾಕೆಂತಂದರೆ ಮಗ ಊರಿಗೆ ಬಂದು ಒಂದು 15-20 ದಿನ ಇದ್ದಾಗ ಖುಷಿಯಾಗಿರ್ತಿದ್ದವರು ಊರಿಂದ ಹೊರಟರು ಸೇನೆಗೆ ಅಂತಂದ ಕೂಡಲೇ ಅಳ್ತಾ ಇದ್ರು ಅಂತ. ಅಮ್ಮ 21 ವರ್ಷದ ನಂತರ ಮಗ ಮತ್ತು ಈಗ ಇನ್ನು ಪರ್ಮನೆಂಟಾಗಿ ನಿಮ್ಮ ಜೊತೆ ಇರ್ತಾರೆ, ಏನು ಹೇಳ್ತೀರಿ? ಸಂತೋಷ ಆಗ್ತದೆ. ಬಂದ ಇರ್ತಾನೆ, 21 ವರ್ಷದಲ್ಲಿ ಹೋಗಿದ್ದಾನೆ, 21 ವರ್ಷ ಸೇವೆ ಮಾಡಿ ಬಂದಿದ್ದಾನೆ. ಅದು ಸಂತೋಷ ನಮಗೆ. ಅವ ಚೆನ್ನಾಗಿದ್ದರೆ ನಮಗೆ ಸಂತೋಷ. ಆ ಕ್ಷಣಗಳು ಹೇಗಿತ್ತು? ಮಗ ಸೇನೆಗೆ ಸೇರ್ತೇನೆ ಅಂತಂದಾಗ ನೀವು ಏನು ಹೇಳಿದ್ರಿ? ಬೇಡಂತ ಹೇಳಿಲ್ಲ, ಆದರೆ ನಮಗೆ ಇವ ಅಂದರೆ ನಮಗೆ ಜೀವ. ದೊಡ್ಡ ಮಗ, ಹಾಗೆ ಪ್ರೀತಿ ಇತ್ತು ಅಪ್ಪ ಅಮ್ಮನಿಗೆ, ಅವರಿಗೂ ಅಷ್ಟೇ ನನಗೂ ಅಷ್ಟೇ. ಇವ ಅಂದರೆ ನಮಗೆ ಭಾರಿ ಪ್ರೀತಿ. ಮತ್ತೇನು ಮಾಡೋದು, ಅವರವರ ದಾರಿ ಅವರವರು ನೋಡಿಕೊಳ್ಬೇಕು. ಆಯಿತು ಮಗ ಅಂತ ಹೇಳಿದೆ. ಹಾಗೆ ಇನ್ನು ಕೆಲಸ ನೀನು ಮಾಡು ಅಂತ.
ಸಂಜೆ ಒಂದು ಫೋನ್ ಬರ್ತದೆ, ಫೋನಲ್ಲಿ ಮಾತಾಡ್ತಿದ್ರಿ, ಮತ್ತು ಮದುವೆ ಸಂಸಾರ ಅಂತ ಅವ ಲೆಟ್ರ್ ಬರ್ದದ್ದು. ಫಸ್ಟ್ ಹೋಗಿ ಅಲ್ಲಿಂದ ಲೆಟ್ರ್ ಬರ್ದ, ಜಮ್ಮು ಕಾಶ್ಮೀರದಿಂದ. ಕಣ್ಣಿದ್ದವರು ಕಾಶ್ಮೀರಕ್ಕೆ ಬರಬೇಕು, ನೋಡಬೇಕು. ಆ ಲೆಟ್ರು ಮೊನ್ನೆ ತನಕ ಇತ್ತು, ಈ ಮನೆ ಚೇಂಜ್ ಮಾಡುವ ಇಟ್ಟುಕೊಂಡಿದ್ದೆ ನಾನು. ನನ್ನ ಮಗನ ಪತ್ರ ಲೆಟ್ರ್ ಬೇಕು ನನಗೆ ಅಂತ. ಅವನಂದರೆ ನನಗೆ ತುಂಬ ಇದು. ಈ ಬಾಲ್ಯದಲ್ಲಿ ಇವರು 21 ವರ್ಷಕ್ಕೆ ಸೇನೆಗೆ ಸೇರಿದರು. ಏನು ಫುಡ್ ಇಷ್ಟಪಡ್ತಿದ್ರು, ಆನಂತರ ಆ ಫುಡ್ ಮಾಡಿದಾಗ ನಿಮ್ಗೆ ಏನು ಅನ್ನಿಸ್ತಿತ್ತು ಅಂತ? ಅವ ಬಂದಾಗ ಅವನಿಗೆ ಎಂತ ಬೇಕು ಅದೆಲ್ಲ ನಾವು ಮಾಡಿ ಕೊಡ್ತಿದ್ದೆವು. ಅವನಿಗೆ ಎಂತ ಬೇಕು, ಈಗ ನಾನ್ ವೆಜ್ ಬೇಕಾದರೆ ನಾನ್ ವೆಜ್, ವೆಜ್ ಬೇಕಾದರೆ ವೆಜ್ಜಿ, ಎಂತ ಬೇಕು ಅದೇ ತಿಂಡಿ ತಿನಿಸೆಲ್ಲ ಮಾಡಿ ಕೊಡ್ತಿದ್ದೆವು. ಹೋಗುವಾಗ ಸಹ ಹಾಗೆಯೇ, ಎಂತ ಬೇಕು ಮಗ ಅಂತ ಕೇಳಿ ಎಲ್ಲ ಕಟ್ಟಿ ಕೊಡ್ತಿದ್ದೆವು ಅರ್ಧ ದಾರಿಗೆ. ನಾವು ಕೊಟ್ಟದ್ದು ಅರ್ಧ ದಾರಿಗೆ ಅಲ್ವಾ, ಅಷ್ಟೇ, ಅರ್ಧ ದಾರಿಗೆ ಕೊಡ್ತಿದ್ದೆವು ಅಷ್ಟೇ. ಅವ ಎಲ್ಲಿ ಮುಟ್ತಾನೆ, ಎಲ್ಲಿ ತಿಂತಾನೆ, ಎಲ್ಲಿಗೆ ತನಕ ಬರ್ತದೆ. ಅವ ಜಮ್ಮು ಕಾಶ್ಮೀರಕ್ಕೆ ಹೋಗುವಾಗ 5-6 ದಿನ ಆಗ್ತದೆ, ಅಲ್ಲಿ ತನಕ ಬರುತ್ತದೆ ನಾವು ಕೊಟ್ಟದ್ದು. ಹಾಗೆ ಅಷ್ಟು ಕೊಡ್ತಿದ್ದೆವು. ಈಗ ಮಗ ವಾಪಸ್ ಬರ್ತಾರೆ, ಈಗ ಜೊತೆಗೆ ಇರ್ತಾರೆ, ಸಂತೋಷ, ಖುಷಿ ಇದೆ. ಖುಷಿ. ಅವರ ಮಕ್ಕಳು ಮಕ್ಕಳಂದರೆ ನನಗೆ ಅವರಿಗೆ ಅಷ್ಟೇ ದೊಡ್ಡ ಅಂತೇಳಿ ಭಾರಿ ಪ್ರೀತಿ. ದೊಡ್ಡವಳು ಮಗಳು, ಸಣ್ಣವ ಮಗ. ಅವರಿಗೆ ಮಕ್ಕಳಂದರೆ, ನಾನಂದರೆ ಅವರಿಗೆ ತುಂಬ ಪ್ರೀತಿ. ದೊಡ್ಡ ಅಂತೇಳಿ ಒಟ್ಟಿಗೆ ಇರ್ತಾರೆ, ಸಂತೋಷ ಅವರಿಗೆ. ಇದು ತಾಯಿಯ ಮಾತು. ತಾಯಿ ಹೇಳ್ತಿದ್ರು, ನಾನು ಕೊಟ್ಟದ್ದೆಲ್ಲವೂ ಕೂಡ ಅರ್ಧ ದಾರಿಗೆ ಅಂತ. ಅಂದರೆ ಪ್ರತಿನಿತ್ಯವೂ ಕೂಡ ಅವರು ಆಹಾರವನ್ನು ಇಲ್ಲಿ ತಯಾರಿಸುವಾಗ ನೆನಪು ಮಾಡ್ಕೋತಾರೆ ಅಂತ. ಈ ಸೈನಿಕರಾದವರು ಈ ಅಮ್ಮನ ಮಾತು ಅರ್ಧ ದಾರಿಗೆ, ಅವರು ಬರಲಿ ಅಂತ ಕಾಯ್ತಿರ್ತಾರೆ ಮಕ್ಕಳು. ನಿಮಗೆ ಎಷ್ಟು ಕಷ್ಟ ಆಗ್ತಿರ್ಬೋದು ಅಂತ ಅಲ್ಲಿ ಸೇವೆಯನ್ನು ಮಾಡಲಿಕ್ಕೆ, ಇಂಥದ್ದೆಲ್ಲ ಮಾತುಗಳಾದಾಗ, ಅಥವಾ ನಿಮ್ಮನ್ನು ನೀವು ಹೋಗುವಾಗ ಕಣ್ಣೀರಿನಲ್ಲೇ ಕಳಿಸ್ಕೊಡೋದು ಈ ಟೈಮಲ್ಲೆಲ್ಲ? ನಾವು ಇಲ್ಲಿಂದ ಕಳಿಸ್ತಾರೆ, ನಮಗೆ ಅಲ್ಲಿ ಹೋದ್ಮೇಲೆ ಇಲ್ಲಿದ್ದು ನಮಗೆ ಜ್ಞಾಪಕ ನೆನಪಿಗೆ ಬರೋಕ್ಕೆ ಬಿಡಲ್ಲ. ಅಲ್ಲಿದ್ದು ಬ್ಯುಸಿ ಆಗ್ತೀವಿ ನಾವು, ಡ್ಯೂಟಿ ಅಂತ ಜಾಸ್ತಿ ಯೋಚನೆ ಮಾಡೋಕ್ಕೆ ಬಿಡಲ್ಲ ಅವ್ರು. ಇಲ್ಲಿದ್ದು ನಮಗೆ ಅಂದರೆ ಎಲ್ಲ ಟೈಮಲ್ಲಿ ಬ್ಯುಸಿ ಇಡ್ತಾರೆ, ಫ್ರೀ ಬಿಡಲ್ಲ ಮೈಂಡ್. ಅದಕ್ಕೋಸ್ಕರ ನಾವು ಜಾಸ್ತಿ ಇಲ್ಲಿ ಯೋಚನೆ ಬರಲ್ಲ ನಮಗೆ. ಅಲ್ಲಿ ಹೋದ್ಮೇಲೆ ಅಲ್ಲಿದೆ ನಮ್ಮದು ಜೀವನ, ಡ್ಯೂಟಿ ಹೋಗೋದು ಬರೋದು, ಅದು ಇದು ಕೆಲಸ ಅಂತೇಳಿ ಎಲ್ಲ, ಅದಕ್ಕೆ ಜಾಸ್ತಿ ಆಗಲ್ಲ ನಮ್ಮದು. ಸೈನ್ಯಕ್ಕೆ ಸೇರುವಂಥ ಮನಸ್ಸುಳ್ಳ ತುಂಬ ಯುವಕರು ನಮ್ಮ ಊರಿನಲ್ಲಿ ಅಥವಾ ಜಿಲ್ಲೆಯಲ್ಲಿದ್ದಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನೋಡಿ, ಸೇನೆಗೆ ಸೇರ್ಬೇಕಂದ್ರೆ ಸೇರ್ಲಿಕ್ಕೆ ಎಲ್ರಿಗೆ ಅಂಥ ಚಾನ್ಸ್ ಸಿಗೋದಿಲ್ಲ, ಭಾರಿ ಕಡಿಮೆ ಸಿಗೋದು. ಅವಕಾಶ ಸಿಕ್ಕಿದರೆ ನಾವು ಅದನ್ನು ಬಿಡಬಾರ್ದು, ಯೂಸ್ ಮಾಡಬೇಕು. ನಾನು ಹೇಳೋ ಸೇನೆಗಂದ್ರೆ ಈಗ ಯುವ ಪೀಳಿಗೆ ಹೇಳೋದಂದರೆ, ಒಂದು ಸಲ ಅವಕಾಶ ಒಂದು 2 ವರ್ಷ ಆದರೂ ಮಾಡಿ ಬನ್ನಿ ನೀವು. ಈಗ 4 ವರ್ಷದ ಅಗ್ನಿವೀರದ್ದು ಮಾಡಿದ್ದಾರೆ, 4 ವರ್ಷ ಮಾಡಿ ಬನ್ನಿ. ಆನಂತರ ನಮಗೆ ಅದರಲ್ಲಿ ಮಾಡ್ಬೋದು ಜಾಬ್ಸ್. ಇದು ಜಾಬ್ ಅಲ್ಲ, ಇದು ನಮ್ಮದು ಆರ್ಮಿದು, ಇದೊಂದು ಸೇವೆ ಅಷ್ಟೇ. ಮತ್ತೆ ಬಂದು ನಾವು ಜಾಬ್ ಮಾಡ್ಬೋದು, ಬೇಕಾದ್ರೆ ನಮಗೆ ಬೇಕಾದ್ರೆ ಮಾಡ್ಬೋದು ನಾವು. ನಿಮ್ಮ ಭವಿಷ್ಯ ಏನು, ಇನ್ನು ಫ್ಯೂಚರ್ ಏನು ಯೋಚನೆ ಮಾಡಿದ್ರಿ? ಫ್ಯೂಚರ್ ನಂದು ಈಗ ನಾನು ಕೃಷಿ ಮಾಡುವಂತ ಇದ್ದೇನೆ, ಸ್ವಲ್ಪ ನಾವೇ ಸ್ವಂತ ಮಾಡುವಂತ ಇದ್ದೇನೆ. ಮತ್ತು ಮುಂದೆ ನೋಡ್ಬೇಕು ಇನ್ನು ಯಾವ ಥರ ಅಂತ ಜಾಬ್. ಈಗ ನೀವು ಅರೆ ಸೇನೆ ಪಡೆಯಲ್ಲಿ ಇದ್ದದ್ದು, ಸೇನಾ ಪಡೆಗೆ ಸಿಗುವ ಸೌಲಭ್ಯ ನಿಮಗೆ ಸಿಗ್ತದ? ಇಲ್ಲ, ನಮಗೆ ಸೇನೆಗೆ ಸಿಗುವ ಸೌಲಭ್ಯ ನಮಗೆ ಸಿಗ್ತಾ ಇಲ್ಲ. ನಮಗೆ ರಿಟೈರ್ಡ್ ಬಂದಮೇಲೆ ನಮ್ಮ 60 ವರ್ಷ ನಾವು ಕೆಲಸ ಮಾಡ್ಬೋದು ಇದರಲ್ಲಿ. ಅದು 60 ವರ್ಷ ಮಾಡ್ಬೋದು ಅಂತ ಹೇಳ್ತಾರೆ, ನಾವು ಮನೆ ಬಿಟ್ಟೇ ಮಾಡಬೇಕು ನಾವು. ಅದೇ ಕೆಲಸ ನಮಗೆ ಇಲ್ಲಿ ಊರಲ್ಲಿ ಕೊಟ್ಟರೆ ನಾವು ಮಾಡ್ಬೋದು, ನಾವು ಹೊರಗಡೆ ಮಾಡಬೇಕು. ನಾವು ಬಂದಮೇಲೆ ನಮಗೆ ಮೆಡಿಕಲ್ ಫೆಸಿಲಿಟೀಸ್ ಇಲ್ಲ, ಕ್ಯಾಂಟೀನ್ ಫೆಸಿಲಿಟೀಸ್ ಇಲ್ಲ. ಮತ್ತು ಯಾವ ನಮ್ಮದ್ರಲ್ಲಿ ಹುತಾತ್ಮ ಮ್ಯಾಟ್ರಿಡ್ ಆದರೆ ಅವರಿಗೆ ಯಾವ ಫೆಸಿಲಿಟಿ ಕೊಡ್ತಾಯಿಲ್ಲ. ಸರ್ಕಾರ ಹೇಳ್ತದೆ ಕೊಡ್ತೀವಿ ಅಂತ, ಶಹೀದ್ ಅಂತ ಯಾವುದು ಕೊಡ್ತಾಯಿಲ್ಲ ನಮಗೆ. ಇದ್ರ ಬಗ್ಗೆ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ, ನಮ್ಮ ಪುತ್ತೂರಿಂದ ಮಾಡಿದ್ದೀವಿ, ನಿಮ್ಮ ಹತ್ರನೇ ಹೇಳ್ತಾ ಇದ್ದೀವಿ ಸುದ್ದಿ ಮಾಧ್ಯಮ ಮುಖಾಂತರ. ನೀವು ಸ್ವಲ್ಪ ಇದ್ರ ಬಗ್ಗೆ ಸರ್ಕಾರಕ್ಕೆ ಮನದಟ್ಟು ಮಾಡಿದರೆ ಏನಾರು ಆಗುವಂಥ. ಅದು ಸುದ್ದಿ ಬಗ್ಗೆ ನಮಗೆ ತುಂಬ ಭರವಸೆ ಇದೆ, ಯಾಕಂದರೆ ಸುದ್ದಿ ಸಂಪಾದಕೀಯ ಇವರು ಶಿವಾನಂದ್ರವರು ಭ್ರಷ್ಟಾಚಾರದ ಬಗ್ಗೆ ಈಗ ತುಂಬ ದಿನದಿಂದ ಸುದ್ದಿಯಲ್ಲಿ ಮಾಹಿತಿ ಕೊಡ್ತಾನೆ ಇರ್ತಾರೆ. ನಾವು ದಿನಾಲೂ ಸುದ್ದಿ ಪತ್ರಿಕೆ ಓದ್ತೀವಿ, ಎಷ್ಟು ದೂರ ಅಲ್ಲಿದ್ದಾಗ ಪಕ್ಕ ನಾವು ಮೊಬೈಲಲ್ಲಿ ಸುದ್ದಿ ಪತ್ರಿಕೆ ಓದ್ತಾ ಇರ್ತೀವಿ ಡೈಲಿ. ಇಲ್ಲಿದ್ದು ನ್ಯೂಸಲ್ಲಿ ನಮಗೆ ಅದರಲ್ಲೇ ಗೊತ್ತಾಗೋದು ಏನೇನು ನಡೀತದೆ ಪುತ್ತೂರಲ್ಲಿ ಅಂತ, ಪುತ್ತೂರಿನ ಬಗ್ಗೆ ಎಲ್ಲ ನೋಡ್ತೀವಿ ನಾವು.
ಇದು ಇವರ ಮಾತು. ಅರೆಸೇನೆ ಪಡೆಯಲ್ಲಿದ್ದೆ ಅಂತ ಹೇಳಿ ಈಗ ನನಗೆ ಸೇನೆಯಲ್ಲಿದ್ದಾಗ ಸಿಗಬೇಕಾದಂತಹ ಸರ್ಕಾರಿ ಸೌಲಭ್ಯಗಳು ಇಲ್ಲ ಅನ್ನುವಂತಹ ಕೊರಗಿದೆ. ಹಾಗಂತ ಹೇಳ್ಬಿಟ್ಟು ಅರೆಸೇನೆ ಪಡೆಯಲ್ಲಿದ್ದರು ಅಂತೇಳಿ ಕಡಿಮೆ ಕೆಲಸ ಮಾಡಲಿಲ್ಲ. ಎಲ್ಲ ಬಾರ್ಡರ್ನಲ್ಲಿ ಎಲ್ಲ ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರು. ಆರಂಭದಿಂದ ಇಲ್ಲಿಯ ತನಕವೂ ಕೂಡ ಅಂದರೆ 21 ವರ್ಷಗಳಲ್ಲಿ ಅವರು ಎಷ್ಟು ಸಲ ತವರಿಗೆ ಬಂದರೂ ಅಷ್ಟು ಸಲ ಹೋಗುವಾಗ ಕಣ್ಣೀರನ್ನು ಹಾಕೇ ಕಳಿಸ್ಕೊಟ್ಟಂಥ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ಈಗ ಅವರೆಲ್ಲರನ್ನೂ ಕೂಡ ಖುಷಿಯಲ್ಲಿಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಮತ್ತೆ ವಾಪಸ್ಸಾಗಿದ್ದಾರೆ. ಅವರಿಗೆ ಕೃಷಿ ಮಾಡುವಂಥ ಉದ್ದೇಶವನ್ನು ಹೊಂದಿದ್ದಾರೆ. ಅವರಿಗೆ ಶುಭಾಶಯಗಳನ್ನು ಹೇಳ್ತಾ 21 ವರ್ಷ ನೀವು ಮಾಡಿದ ದೇಶ ಸೇವೆಗೆ ನಾವೊಂದು ಸೆಲ್ಯೂಟ್ ಸಲಾಮ್ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ವಿಶೇಷವಾಗಿ ಅವರ ಅನುಭವವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ನೆಲಪಾಲು, ಪುತ್ತೂರು. ವಿಜಯಕುಮಾರ್ NR ನೆಲಪಾಲು. ಭಾರತೀಯ ಅರೆಸೇನಾ ಪಡೆಯಾದ CRPFನಿಂದ ಇದೇ ಜುಲೈ ತಿಂಗಳ 31ರಂದು ನಿವೃತ್ತಿಯಾಗಿ ಬಂದಿರುತ್ತೇನೆ. ಭಾರತ ಸರ್ಕಾರದ ಮನೆ ಮನೆ ತಿರಂಗ ಅಭಿಯಾನವನ್ನು ನಾವೆಲ್ಲರೂ ಸೇರಿ ಇದನ್ನು ಪರಿಪೂರ್ಣಗೊಳಿಸಬೇಕು. ಪ್ರತಿಯೊಬ್ಬರು ಮನೆಯಲ್ಲಿ ತಿರಂಗವನ್ನು ಹಾರಿಸಿ 76ನೇ ವರ್ಷದ ಅಮೃತ ಮಹೋತ್ಸವದ ಅಂಗವಾಗಿ ಇದನ್ನು ಆಯೋಜಿಸಲಾಗಿದೆ. ದೇಶದ ಜನತೆ ಮತ್ತು ನಮ್ಮ ಪುತ್ತೂರಿನ ಜನತೆಗೆ ನನ್ನ ಪರವಾಗಿ ಎಲ್ಲರಿಗೂ ಅಮೃತ ಮಹೋತ್ಸವದ ಸ್ವಾತಂತ್ರ್ಯದ ಶುಭಾಶಯಗಳು. ಸುದ್ದಿ ಬಿಡುಗಡೆ ಸಂಪಾದಕರಾದ ಶಿವಾನಂದ್ UP ಇವರು ಆರಂಭಿಸಿರುವಂಥ ಇದರ ಬಗ್ಗೆ ನಾವೇನು ಹೇಳುವುದೇನೆಂದರೆ, ಇದೊಂದು ಒಳ್ಳೆಯ ಕಾರ್ಯಕ್ರಮ. ನಾವು ಇದರ ಜೊತೆ ಇದ್ದೇವೆ. ಎಲ್ಲರೂ ಯಾವುದೇ ಕೆಲಸ ಮಾಡಬೇಕಾದ್ರೂ ಪ್ರಾಮಾಣಿಕವಾಗಿ ಮಾಡಬೇಕು. ಭ್ರಷ್ಟಾಚಾರ ಮುಕ್ತವನ್ನು ಮಾಡೋದು ಇವರ ಉದ್ದೇಶ. ಇದು ಕಾರ್ಯರೂಪಕ್ಕೆ ತರೋ ಸ್ವಲ್ಪ ಕಷ್ಟ. ನಾವೆಲ್ಲ ಸೇರಿ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ದೇಶದ ಸಮಸ್ತ ಜನತೆಗೆ 76ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುವ ರಾಧಾಸ್ ಸಿಲ್ಕ್ಸ್ ಟೆಕ್ಸ್ಟೈಲ್ ರೆಡಿಮೇಡ್ ಫ್ಯಾಮಿಲಿ ಶೋರೂಮ್, ಕೋರ್ಟ್ ರಸ್ತೆ, ಪುತ್ತೂರು. ನಾಡಿನ ಸಮಸ್ತ ಜನತೆಗೆ 76ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಬಯಸುವ SRK ಲ್ಯಾಡರ್ಸ್, ಪುತ್ತೂರು. ನಾಡಿನ ಸಮಸ್ತ ಜನತೆಗೆ ವನಸ್ಥ ಫುಡ್ ಪ್ರಾಡಕ್ಟ್ಸ್ ವತಿಯಿಂದ 76ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.